ಮಹಾಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು 1.5 ವರ್ಷದಿಂದ ಅಪ್ರೂವ್ ಮಾಡಿ ಕಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ. ನೋಡಿ 6 ತಿಂಗಳಲ್ಲಿ ಅಪ್ರೂವ್ ಮಾಡಿ ಆ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಹೇಗೆ ಕಳಿಸ್ತೀನಿ ಅಂತ ನೋಡಿ. ಇವರ ಮಾಸ್ಟರ್ ಪ್ಲಾನ್ ಬಿಡಿ, ಇವರ ಮಾಸ್ಟರ್ ಮೈಂಡ್ ಇಸ್ ಡಿಫರೆಂಟ್. ಅದರಲ್ಲೆಲ್ಲ ಹುಷಾರಿದೆ. ಅಭಿವೃದ್ಧಿ ಮಾತ್ರ ನಾವು ಮಾಡ್ತೇವೆ. ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಆಯ್ತಪ್ಪ ಕಟ್ಕೊಳ್ತೇವೆ. ಅದೇ ಇವರಿಂದ ಕಲಿಯುವುದು ಎಷ್ಟು ಸೂಕ್ತ ಅಂತ ನನಗೆ ಗೊತ್ತಿಲ್ಲ. ಅದು ಅವರ ಅಚೀವ್ಮೆಂಟ್ ಅನ್ನು ಕೆಲವು ನಮಗೆ ಮಾಡ್ಲಿಕ್ಕೆ, ಅದು ನಮಗೆ ಬೇಡೋ ಬೇಡ, ನಾವು ಮಾಡುವುದೇ ಇಲ್ಲ. ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಏನಾದರೂ ಅಲ್ಲಿ ಓದಿ ಕಲ್ತ್ಕೊಳ್ತೇವೆ. ಮುಂದಿನ ದಿವಸದಲ್ಲಿ ಶುರುವಲ್ಲ, ಅದನ್ನು ಕಲ್ತ್ಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಅವರು ಚರ್ಚೆ ಮಾಡಿದ್ರೆ ಅಭಿವೃದ್ಧಿ ಪದದಲ್ಲಿ ಚರ್ಚೆ ಮಾಡಲಿ, ಅಭಿವೃದ್ಧಿ ಪದದಲ್ಲಿ ಚರ್ಚೆ ಮಾಡಿ. 5 ವರ್ಷದಲ್ಲಿ ಮಾಡಿದ ಸಾಧನೆಗಳೇನಿವೆ, 1 ನಿಮಿಷ ಬರಲಿ ನನ್ನ ಎದುರುಗಡೆ ಕೂತ್ಕೊಂಡು 5 ವರ್ಷದಲ್ಲಿ ಮಾಡಿದಂತ ಧಾರ್ಮಿಕ ವಿಚಾರ ಅಂತ ಹೇಳ್ತಾ ಇದ್ದಾರಲ್ಲ, ಹಿಂದುತ್ವ ಅಂತ ಹೇಳ್ತಿರಲ್ಲ, ಏನಾದ್ರೂ ಒಂದು ಆ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಕಲಿಸ್ಕೊಡ್ಲಿಕ್ಕೆ ಆಗಲಿಲ್ಲ. ಇವರು ಮಹಾಲಿಂಗೇಶ್ವರ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು 1.5 ವರ್ಷದಿಂದ ಅಪ್ರೂವ್ ಮಾಡಿ ಕಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಮೊನ್ನೆ ಹೋಗಿ ನೋಡಿದ್ದು, ನೋಡಿ 6 ತಿಂಗಳಲ್ಲಿ ಅಪ್ರೂವ್ ಮಾಡಿ ಆ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಅನ್ನು ಹೇಗೆ ಕಳಿಸ್ತೀನಿ ಅಂತ ನೋಡಿ. ಇವರಿಗೆ ಅದರ ಮಾಹಿತಿಯೇ ಇಲ್ಲ. ಇವರಿಗೆ ಮಾಸ್ಟರ್ ಪ್ಲಾನ್ ಅಂತ ಇದ್ರೆ ಇವರ ಮಾಸ್ಟರ್ ಮೈಂಡ್ ಬೇರೆನೆ. ಇವರ ಮಾಸ್ಟರ್ ಪ್ಲಾನ್ ಬಿಡಿ, ಇವರ ಮಾಸ್ಟರ್ ಮೈಂಡ್ ಇಸ್ ಡಿಫರೆಂಟ್. ಅದರಲ್ಲೆಲ್ಲ ಹುಷಾರಿದೆ. ಪುನಃ ಬಾಕಿಯವರಿಗೆ ಬುದ್ಧಿ ಹೇಳ್ತಾರೆ. ನಾನು ಯಾರ ಸುದ್ದಿ ಹೋಗಲಿ, ನಾನು ಇಷ್ಟರವರೆಗೆ ಯಾವುದೇ ಒಂದು ಪಕ್ಷದವರ ಬಗ್ಗೆ, ಯಾವುದೇ ವಿಚಾರದ ಬಗ್ಗೆ ನಾನು ಇವತ್ತಿನವರೆಗೆ ನಾನು ಹೇಳಿ, ನನ್ನನ್ನು ಕೆಣಕಬಾರದು. ನಾನು ದ್ವೇಷ ರಾಜಕಾರಣ ಮಾಡುವುದಿಲ್ಲ. ನಾನು ಅಭಿವೃದ್ಧಿ ಮತ್ತೆ ಪ್ರೀತಿಯ ರಾಜಕಾರಣ ಮಾಡ್ತೇನೆ. ಅದು ನನ್ನ ಉದ್ದೇಶ. ಪುತ್ತೂರಿಗೆ ಅಭಿವೃದ್ಧಿ ಬೇಕು, ಯುವಕರಿಗೆ ಕೆಲಸ ಕೊಡಬೇಕು. ಕೆಲಸ ಕೊಡುವ ಮುಖಾಂತರ ಯಾರು ಧರ್ಮದ ಬಗ್ಗೆ ವಿಷ ಬೀಜ ಬಿತ್ತಾರೆ ಅದನ್ನು ದೂರ ಮಾಡಬೇಕು. ಮನೆಯ ಯುವಕ ಇದ್ದಾನೆ, ತಾಯಿ ಅತೀ ಪ್ರೀತಿಯಿಂದ ಸಾಕ್ತಾರೆ. ಅದರಲ್ಲೂ ಗಂಡು ಮಗು ಅಂತ ಹೇಳಿದ್ರೆ ಈ ತಾಯಿಗೆ ಭಾರಿ ಪ್ರೀತಿ. ಹೆಣ್ಣು ಮಗ ಅಂದ್ರೆ ಅಷ್ಟೇ ಕಷ್ಟ, ಆದ್ರೆ ಗಂಡು ಮಗು ಅಂದ್ರೆ ಭಾರಿ ಪ್ರೀತಿ, ಭಾರಿ ಚಂದ. ನನಗೆ ಒಂದು ಗಂಡು ಮಗ ಇದ್ದಾರೆ, 2 ಹೆಣ್ಣು ಮಕ್ಕಳು. ನನ್ನ ಹೆಂಡತಿಯೂ ಹಾಗೆ, ಗಂಡು ಮಗನ ಮೇಲೆ ಜಾರಿ ಪ್ರೀತಿ. ಹೆಣ್ಣು ಮಕ್ಕಳು ಬೇಕು, ಆದ್ರೆ ಹೆಣ್ಣು ಮಕ್ಕಳ ಮೇಲೆ ತಂದೆಗೆ ಭಾರಿ ಪ್ರೀತಿ. ಆದ್ರೆ ಈ ಮಕ್ಕಳ ಮೇಲೆ ತಂದೆ ತಾಯಿಗೆ ಆಸೆ ಇರ್ತದೆ, ನನ್ನ ಮಕ್ಕಳು ಒಳ್ಳೆಯದಾಗಬೇಕು, ಒಳ್ಳೆ ವಿದ್ಯಾಬುದ್ಧಿ ಕೊಡಬೇಕು, ಒಳ್ಳೆ ಅವನು ಸ್ವಂತ ಕಾಲಲ್ಲಿ ಅವ್ನು ನಿಲ್ಬೇಕಂತ ಎಲ್ಲರೂ ಮನಸ್ಸಿರುವ ಧರ್ಮಗಳ ಬಗ್ಗೆ ತಿಕ್ಕಾಟ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಪರ ಕೆಲಸವನ್ನು ಮಾಡಿ ಅವರ ಯುವಕರ ಕೈಗೆ ಕೆಲಸವನ್ನು ಕೊಟ್ಟು ಅವರ ಸ್ವಂತ ಕಾಲಿನಲ್ಲಿ ನಿಲ್ಲುವಂತಹ ಕೆಲಸವನ್ನು ನಾವು ಮಾಡಬೇಕು. ಅದು ಅಭಿವೃದ್ಧಿ. ಆ ಪದದಲ್ಲಿ ನಾವು ಕೆಲಸ ಮಾಡುವ ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲ ಇವತ್ತು ನನಗೆ ಅಭಿನಂದನೆಯನ್ನು ಮಾಡಿದ್ದೀರಿ. ನಿಮಗೆ ಕೃತಜ್ಞತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಬೋದು. ಯಾಕಂತ ಹೇಳಿದ್ರೆ ನಮಗಾಗಿ ಕೊಟ್ಟಂತ ನಿಮ್ಮ ಇಡೀ ಏನಾದ್ರೂ ನಿಮಗೆ ನಾವು ಕೊಟ್ಟಿದ್ದೇವ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜೆ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.